ಉಡುಪಿ ಜಿಲ್ಲೆಯಲ್ಲಿ ಮದುವೆ, ಮೆಹಂದಿ ಹಾಗೂ ಎಂಗೇಜ್ಮೆಂಟ್ ಕಾರ್ಯಕ್ರಮಗಳಿಗೆ ಅನುಮತಿ ಇಲ್ಲ. ನಿಯಮಾವಳಿಗಳನ್ನು ಉಲ್ಲಂಘಿಸಿದಲ್ಲಿ ಕೇಸು ದಾಖಲು ಮಾಡಲಾಗುವುದೆಂದು ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್ ಅವರು ಎಚ್ಚರಿಕೆಯನ್ನ ನೀಡಿದರು. ಈ ಕುರಿತು ಉಡುಪಿಯಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಳೆಯಿಂದ ಜೂನ್ 7ರ ತನಕ ಯಾವುದೇ ಅನುಮತಿ ಇಲ್ಲ. ಹಾಗಾಗಿ ಮದುವೆ ಮಾಡುವವರು ಮುಂದೂಡಬೇಕೆಂದು ಅವರು ವಿನಂತಿಸಿಕೊಂಡರು. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಜಿಲ್ಲಾಡಳಿತದ ಜೊತೆಯಲ್ಲಿ ಸಾರ್ವಜನಿಕರು ಕೈ ಜೋಡಿಸಬೇಕು ಎಂದು ಹೇಳಿದರು. ಮದುವೆಯಿಂದಾಗಿ ಈಗ ಸ್ಪ್ರೆಡ್ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮದುವೆ ಮಾಡಿದ ನಂತರ ಅವ್ರ ಮನೆಯವರಿಗೆಲ್ಲ ತೊಂದರೆ ಆಗ್ತಾ ಇರೋದು ನೋಡಿದ್ದೀವಿ. ಹಾಗಾಗಿ ಇವತ್ತಿನವರೆಗೂ ಏನು ಪರ್ಮಿಷನ್ ಕೊಟ್ಟಿದ್ದೀವೋ ಅಷ್ಟು ಮದುವೆಗಳು ಮಾತ್ರ ನಡೆಯುವಂಥದ್ದು. ನಾಳೆಯಿಂದ ಇನ್ನು 7ನೇ ತಾರೀಕುವರೆಗೂ ಮದುವೆಗೆ ಯಾವುದೇ ಪರ್ಮಿಷನ್ನ ಕೊಡೋದಿಲ್ಲ. ಮದುವೆ ಮಾಡುವಂಥವರು ದಯವಿಟ್ಟು ಮುಂದೂಡಬೇಕಂತ ನಾವು ಮನವಿ ಮಾಡ್ತೀವಿ. ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮದುವೆಗೆ ಅನುಮತಿ ಕೊಡಬೇಡಿ ಅಂತ. ಮದುವೆ ಮಾಡಿದಂಥವರು ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿರೋ ವಿಷಯ. ಹಾಗಾಗಿ ಈ ನಿರ್ಧಾರವನ್ನು, ಅತ್ಯಂತ ಮಹತ್ವದ ನಿರ್ಧಾರವನ್ನು ನಾವು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಸಾರ್ವಜನಿಕರು ಎಲ್ಲರೂ ಸಹಕರಿಸಬೇಕು ಅಂತ ಜಿಲ್ಲಾಡಳಿತ ಪರವಾಗಿ ನಾವು ಕೋರ್ತೀನಿ. ಇವತ್ತು ಸಂಜೆವರೆಗೂ ಏನು ಪರ್ಮಿಷನ್ ತೊಗೊಂಡಿದ್ದಾರೆ ಅಷ್ಟು ಮಾತ್ರ ಪರ್ಮಿಷನ್ನು. ಆಮೇಲೆ ಕೆಲವರು ಎಂಗೇಜ್ಮೆಂಟ್ ಎಲ್ಲ ಮಾಡ್ತಾ ಇದ್ದಾರೆ. ಎಂಗೇಜ್ಮೆಂಟ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲ. ಮದುವೆ ಅಂದರೆ ಮದುವೆ ಮಾತ್ರ, ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟಿಗೆ ಅನುಮತಿ ಇಲ್ಲ. ಮೆಹಂದಿ ಕಾರ್ಯಕ್ರಮ ಮಾಡೋದು, ಬೀಗ್ರೂಟ ಕಾರ್ಯಕ್ರಮ ಮಾಡೋದು, ಇಂಥದ್ದೆಲ್ಲ ಮಾಡಿದರೆ ಖಂಡಿತ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕ್ತೀವಿ. ಈಗಾಗಲೇ ನೋಡಿರ್ಬೋದು ನೀವು, ಎಲ್ಲಿ ಆಗಿದೆ ಅಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಿದ್ವಿ. ಬರೀ ಕ್ರಿಮಿನಲ್ ಮೊಕದ್ದಮೆಯನ್ನೇ ಯಾರು ಮಾಡಿದ್ದಾರೆ ಅವರಿಗೆ ಮಾತ್ರ ಹಾಕೋದಿಲ್ಲ, ಯಾರು ಭಾಗವಹಿಸಿದ್ದಾರೋ ಅವರಿಗೂ ಸಹ ಹಾಕ್ತೀವಿ. ಅನಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವ್ರಿಗೆ ಎಲ್ಲರಿಗೂ ಸಹ ಹಾಕ್ತೀವಿ. ಇವತ್ತು ಸಂಜೆವರೆಗೆ ಯಾರು ಪರ್ಮಿಷನ್ ತೊಗೊಂಡಿದ್ದಾರೋ ಅದನ್ನು ಬಿಟ್ಟು ಉಳಿದಂಥ ಯಾವುದೇ ಮದುವೆ ಕಾರ್ಯಕ್ರಮಗಳು 7ನೇ ತಾರೀಕುವರೆಗೂ ನಮ್ಮ ಜಿಲ್ಲೆಯಲ್ಲಿ ನಡೆಯೋದಿಲ್ಲ, ಅನುಮತಿ ಕೊಡೋದಿಲ್ಲ. ಈಗಾಗಲೇ ತಹಸೀಲ್ದಾರಿಗೆ ಸೂಚನೆಯನ್ನು ಕೊಡಲಾಗಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಕಷ್ಟ ಅನುಭವಿಸ್ತಾ